ಸಂತ ಅಲೋಷಿಯಸ್ ಆಯುಧ ಕಾಲೇಜು ಮಂಗಳೂರು ಇದರ ಸಾಮಾಜಿಕ ಕಳಕಳಿಯ ಕೇಂದ್ರ ಯೂತ್ ರೆಡ್ ಕ್ರಾಸ್ ಮತ್ತು ವಿದ್ಯಾರ್ಥಿ ಸಂಘ ಇದರ ಜಂಟಿ ಆಶ್ರಯದಲ್ಲಿ ಇಂದಿನ ಹೆಣ್ಣು ಮಕ್ಕಳು ನಾಳಿನ ನಾಯಕಿಯರು ಎಂಬ ಧ್ಯೇಯದೊಂದಿಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಕಾಲೇಜಿನ ಸಭಾಂಗಣದಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾಲೇಜಿನ ರಕ್ತದಾನ ಪೋರ್ಟಲ್ ಮತ್ತು ಸ್ವಯಂ ಸೇವಕ ಗುಂಪು ವಿಕೆಆರ್ ಇದರ ಉದ್ಘಾಟನೆ ಮಾಡಲಾಯಿತು. ಸಾಮಾಜಿಕ ಕಳಕಳಿಯ ಕೇಂದ್ರದ ಹೊಸ ಉಪಕ್ರಮವಾಗಿ ಇತರರಿಗಾಗಿ ಮತ್ತು ಇತರರೊಂದಿಗೆ ಸೇವೆ ಮಾಡುವ ಧ್ಯೇಯವಾಕ್ಯದೊಂದಿಗೆ ವಿಕೆಆರ್ ಎಂಬ ಹೊಸ ಸ್ವಯಂ ಸೇವಕ ಗುಂಪನ್ನು ರಚಿಸಿದ್ದು, ಕಾರ್ಯಕ್ರಮದಲ್ಲಿ ಗಣ್ಯರಿಂದ ಅಧಿಕೃತ ಘೋಷಣೆಯೊಂದಿಗೆ ಇದರ ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂತ ಅಲೋಷಿಯಸ್ ಕಾಲೇಜಿನ ಕೌನ್ಸಿಲರ್ ರೆಚಿನಾ ಅವರು ಭಾಗವಹಿಸಿ ಮಾತನಾಡಿದರು. ಅಲೋಷಿಯಸ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಸಾಮಾಜಿಕ ಕಳಕಳಿ ಕೇಂದ್ರದ ನಿರ್ದೇಶಕರಾದ ವಂದನೀಯ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಜೆ, ಕಾಲೇಜಿನ ಪ್ರಾಂಶುಪಾಲರಾದ ವಂದನೀಯ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ, ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕ ವಿಜಯ್ ಕಾರ್ಡೋಜಾ, ಎಕ್ಸ್ಟೆನ್ಷನ್ ಸರ್ವಿಸಸ್ನ ಡೀನ್ ಜೆನಿಫರ್ ಮಸ್ಕರಿನಸ್, ರೆಡ್ ಕ್ರಾಸ್ ಅಧ್ಯಕ್ಷ ಆಯುಷ್ ಕೊಠಾರಿ, ಮಂಗಳೂರು ಧರ್ಮ ಪ್ರಾಂತ್ಯದ ಐಸಿವೈಎಂನ ಅಧ್ಯಕ್ಷ ಜೈಸನ್ ಕ್ರಾಸ್ತಾ, ಪ್ರಧಾನ ಕಾರ್ಯದರ್ಶಿ ವಿಶ್ವ ಡಿಕುನ್ನ, ವಿಕೆಆರ್ ಮತ್ತು ಇಕೋ ಕಾರ್ನರ್ನ ಸ್ವಯಂ ಸೇವಕ ಗುಂಪುಗಳ ಸದಸ್ಯರು, ಯೂತ್ ರೆಡ್ ಕ್ರಾಸ್ ಸಂಘದ ಸದಸ್ಯರು ಮತ್ತು ವಿದ್ಯಾರ್ಥಿ ಮಂಡಳಿಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೈಜಿಲ್ ರೋಡ್ರಿಗಸ್ ಮತ್ತು ತಂಡದವರು ಪ್ರಾರ್ಥನೆಯನ್ನ ನೆರವೇರಿಸಿದ್ರು. ಸಾಮಾಜಿಕ ಕಳಕಳಿ ಕೇಂದ್ರದ ಕಾರ್ಯಕ್ರಮ ಸಂಯೋಜಕಿ ಫಿಲೋಮಿನಾ ಫೆರ್ನಾಂಡಿಸ್ ಸ್ವಾಗತಿಸಿದ್ರು. ಜೆನಿಫರ್ ಮಸ್ಕರಿನಸ್ ಅವರು ವಂದಿಸಿದ್ರು ಮತ್ತು ಗ್ಲಾವಿನ್ ಡಿಸೋಜಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.